ಪ್ರೀತಿಯ ವಿದ್ಯಾರ್ಥಿಗಳೇ, ಮಧುರ ಕನ್ನಡ ಕಲಿಯೋಣ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಟು ದ ಕ್ಲಾಸ್. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ವೀರಧ್ವನಿ ಏರಬೇಕು. ಏನಪ್ಪ ಮಿಸ್ಸು ಹಾಡು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಮಕ್ಕಳೇ? ಹೌದು, ಇವತ್ತು ನಾವು ಎಲ್ಲರೂ ಒಂದು ಹೊಸ ಹಾಡನ್ನು ಹೇಳೋಣ. ಅದರ ಹೆಸರು ಹೊಸ ಹಾಡು ಪದ್ಯ. ಮೊದಲನೇ ಪದ್ಯ ಹೊಸ ಹಾಡು. ಇದನ್ನು ಬರೆದಿರ್ತಕ್ಕಂಥ ಕವಿ ಕಯ್ಯಾರ ಕಿಞ್ಞಣ್ಣ. ಸೊ ಇವರ ಪರಿಚಯ ಮಾಡಿಕೊಳ್ಳೋಣ ಮಕ್ಕಳೇ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಈ ಹೊಸ ಹಾಡು ಅನ್ನುವ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಕಯ್ಯಾರ ಕಿಞ್ಞಣ್ಣ. ಇವರ ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ಇವರು ಹುಟ್ಟಿದ್ದು ಕ್ರಿಸ್ತಶಕ 1915. ಸ್ಥಳ ಕಾಸರಗೋಡು ಜಿಲ್ಲೆ, ಕಯ್ಯಾರ ಗ್ರಾಮ. ಮತ್ತು ಇವರು ಬರೆದಿರ್ತಕ್ಕಂಥ ಕೃತಿಗಳು ನೋಡೋದಾದರೆ ಕವನ ಸಂಕಲನಗಳಲ್ಲಿ ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕೊರಗ, ಗಂಧವತಿ, ಹೀಗೆ ನಾಟಕ ವಿರಾಗಿಣಿ. ಮತ್ತು ಇವರು ಸಣ್ಣ ಕಥೆಯ ಸಂಕಲನ ಯಾವುದಂದರೆ ಅನ್ನದೇವರು ಮತ್ತು ಇತರ ಕಥೆಗಳು. ಜೀವನ ಚರಿತ್ರೆ ಆದಂಥ ರತ್ನಾಕರ, ಪರಶುರಾಮ, A.B. ಶೆಟ್ಟಿ ಮತ್ತು ಆತ್ಮಕಥೆ ದುಡಿತವೇ ನನ್ನ ದೇವರು, ಸ್ಮೃತಿ ಕೃತಿ ಗೋವಿಂದ ಪೈ ಅನ್ನೋದನ್ನು ಬರ್ತಿದ್ದಾರೆ. ಮತ್ತು ವಿಮರ್ಶಾ ಕೃತಿಯಾಗಿ ಸಾಹಿತ್ಯ ದೃಷ್ಟಿ, ಅನುವಾದ ಕೃತಿ ಅಂದರೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಕೃತಿಯ ಹೆಸರು ಪಂಚಮಿ. ಮತ್ತು ಇವ್ರು ಗಳಿಸಿರ್ತಕ್ಕಂಥ ಪ್ರಶಸ್ತಿಗಳನ್ನ ನೋಡೋಣ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1969ರಲ್ಲಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ 2005ರಲ್ಲಿ ಹಾಗೂ ನಾಡೋಜಿ ಪ್ರಶಸ್ತಿಯನ್ನು 2006ರಲ್ಲಿ ಗಳಿಸಿದ್ದಾರೆ. ಈ ಪ್ರಸ್ತುತ ಪದ್ಯವನ್ನು ಶತಮಾನದ ಗಾನ ಅನ್ನುವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಯಾವುದೇ ಒಂದು ಹಾಡಾಗಲಿ ಅದರಲ್ಲಿರುವ ರಾಗ ತಾಳಗಳಾಗಲಿ ನಮ್ಮ ಮನಸ್ಸಿನ ಮೇಲೆ ಅಪಾರ ಪರಿಣಾಮವನ್ನು ಬೀರುವ ದಿವ್ಯ ಶಕ್ತಿ ಉಂಟು ಅಲ್ವೇ? ಸೊ ಹಾಗಾಗಿ ಹಾಡು ಅಂದರೆ ಅದು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಈ ಪ್ರಕೃತಿಯ ಕಣ ಕಣದಲ್ಲೂ ಹಾಡು ತುಂಬಿ ಹೋಗಿರುವುದನ್ನು ನೋಡಬಹುದು. ಉದಾಹರಣೆಗೆ ಚಿಲಿಪಿಲಿ ಹಕ್ಕಿಯ ಹಾಡು, ಕೋಗಿಲೆಯ ಗಾನ, ಚಟಪಟ ಮಳೆ, ರಭಸದ ಗಾಳಿ, ಸಿಡಿಲು, ಹರಿಯುವ ನದಿ, ಮಗುವಿಗೆ ಲಾಲಿಯ ಹಾಡು, ಹೀಗೆ ಹಲವಾರು ರೀತಿಯಲ್ಲಿ ಹಾಡುಗಳು ನಮ್ಮ ಭಾವನೆಗಳನ್ನು ಸುಂದರವಾಗಿ ವ್ಯಕ್ತಪಡಿಸುವ ಒಂದು ಮಾಧ್ಯಮವೇ ಆಗಿದೆ. ನಾವು ಸಂತೋಷವಾದ ಹಾಡನ್ನು ಹಾಡಿದಾಗ ಅಥವಾ ಕೇಳಿದಾಗ ನಮ್ಮ ಮನಸ್ಸು, ವಾತಾವರಣ ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಎಲ್ಲವೂ ಸಂತೋಷಮಯವಾಗಿರುತ್ತದೆ. ಅದು ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ ಕೊಡ್ತಕ್ಕಂತಹ ಹಾಡುಗಳು ಆಗಿರಬಹುದು, ಭಕ್ತಿಗೀತೆಗಳು ಅಥವಾ ದೇಶಭಕ್ತಿ ಗೀತೆಗಳು, ಭಾವಗೀತೆಗಳಾಗಿರಬಹುದು, ಸುಖ ದುಃಖ ಅಥವಾ ಶೋಕ ಗೀತೆಗಳು, ಯಾವುದೇ ಗೀತೆಗಳಾಗಿರಬಹುದು. ಯಾವ ಜಾತಿ, ಕುಲ, ಮತ, ಧರ್ಮ ಅನ್ನುವ ಸೀಮಿತತೆ ಇಲ್ಲದೆ ನಮ್ಮ ಮನಸ್ಸನ್ನು ಸೆಳೆದೊಯ್ಯುತ್ತದೆ ಅಲ್ವೇ ಮಕ್ಕಳೇ? ಇಂತಹ ಒಂದು ಅದ್ಭುತ ದಿವ್ಯ ಶಕ್ತಿಯು ಹಾಡಿಗೆ ಅಥವಾ ಸಂಗೀತಕ್ಕೆ ಇರುವುದರಿಂದಲೇ ಕವಿಯು ನಮ್ಮ ನಾಡನ್ನು ಉದ್ಧರಿಸುವ ಸಲುವಾಗಿ ಹಾಡಿನ ಶಕ್ತಿಯ ಮೂಲಕ ಜನರ ತನು ಮನಗಳಿಗೆ ಪ್ರೇರಣೆಯನ್ನು ನೀಡುವಂತಹ, ಹೊಸ ಚೈತನ್ಯವನ್ನು ತುಂಬುವಂತಹ ಹಾಡನ್ನು ಒಮ್ಮೆ ಆದರೂ ಹಾಡಲೇಬೇಕು ಎಂದು ಆಶಿಸುತ್ತಾ, ಇಂತಹ ಒಂದು ಹಾಡು ಹೇಗಿರಬೇಕು, ಎಲ್ಲೆಲ್ಲಿ ಹಾಡಬೇಕು ಅಂತ ಈ ಸುಂದರ ವರ್ಣನೆಯನ್ನು ನೋಡೋಣ ಬನ್ನಿ ಮಕ್ಕಳೇ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ನವಭಾವ ಹೊಸ ಭಾವನೆ, ನವಜೀವ ಹೊಸ ಜೀವನ, ನವಶಕ್ತಿ ಹೊಸ ಶಕ್ತಿ. ಇಂಥ ಹೊಸ ಭಾವನೆಗಳು ಬಂದ ಕೂಡಲೇ ನಮ್ಮಲ್ಲಿ ಹೊಸ ಶಕ್ತಿಯನ್ನು ತುಂಬಿ ಹೋಗುತ್ತದೆ. ಅಂತಹ ಒಂದು ಹಾಡನ್ನು ಹಾಡಬೇಕು, ಹಾಡೊಮ್ಮೆ ಹಾಡಬೇಕು. ಅಂತಹ ಒಂದು ಹಾಡನ್ನು ಒಮ್ಮೆಯಾದರೂ ಹಾಡಲೇಬೇಕು. ಈ ಹಾಡನ್ನು ನಾವು ಗಂಭೀರವಾದ ಭಾವನೆಯೊಂದಿಗೆ ಹಾಡಬೇಕು. ಆ ಗಂಭೀರ ಭಾವನೆಯು ಅಲೆ ಹರಡುವ ರೀತಿಯಲ್ಲಿ ರಭಸವಾಗಿ ಹರಡಿ ವೀರಧ್ವನಿಯನ್ನು ಏರಬೇಕು ಎಂದು ಕವಿ ಆಶಿಸುತ್ತಾರೆ. ಇಲ್ಲಿ ತೀವ್ರತರ ಪದದ ಅರ್ಥ ರಭಸ, ಹಾಗೂ ತೆರೆ ಅಂದರೆ ಅಲೆ, ಮಸಗಿ ಅಂದರೆ ಹರಡುತ್ತ. ಇನ್ನು ನಮ್ಮ ಮನಸ್ಸಿನ ಚಿಂತೆಯನ್ನು ಕುರಿತು ಕವಿ ಏನು ಹೇಳ್ತಾರೆ ನೋಡೋಣ. ಜಾತಿ, ಕುಲ, ಮತ, ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು.
ಯುಗ ಯುಗಗಳಾಚೆಯಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಅವರು ಆ ಜಾತಿಯವರು, ಇವರು ಈ ಜಾತಿಯವರು, ಅವರು ಆ ಕುಲದವರು, ಇವರು ಈ ಕುಲದವರು, ಅವರು ಆ ಮತದವರು, ಇವರು ಈ ಧರ್ಮದವರು ಅನ್ನುವ ನೂರಾರು ಜಾತಿ ಕುಲ ಧರ್ಮ ಅವುಗಳನ್ನೆಲ್ಲ ಮನಸ್ಸಿನಿಂದ ಕಿತ್ತೆಸೆದು ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು ಅನ್ನುವ ಒಂದು ಮನೋಭಾವನೆಯನ್ನು ಬೆಳೆಸಿಕೊಂಡು ಹಾಡಬೇಕು, ಎದೆ ಹಿಗ್ಗಿ ಹಾಡಬೇಕು. ಈ ಜಾತಿ ಕುಲ ಧರ್ಮ ಮತ ಈ ತಾರತಮ್ಯವನ್ನು ಪಾಶಗಳಿಗೆ ಹೋಲಿಸಲಾಗಿದೆ. ಪಾಶ ಅಂದರೆ ಹಗ್ಗ. ಹಗ್ಗವು ಹೇಗೆ ನಮ್ಮನ್ನು ಕಟ್ಟಿ ಹಾಕುತ್ತದೆಯೋ ಅದೇ ರೀತಿ ಈ ಜಾತಿ ಕುಲ ಧರ್ಮ ತಾರತಮ್ಯವು ನಮ್ಮ ಮನಸ್ಸಿನ ಚಿಂತನೆಯನ್ನು ಎಲ್ಲ ಕಟ್ಟಿ ಹಾಕಿ ನಮ್ಮಲ್ಲಿರುವ ಒಗ್ಗಟ್ಟನ್ನು ಮುರಿದು ಬಿಡುತ್ತದೆ. ಅಂತಹ ಒಂದು ಪಾಶಗಳನ್ನು ನಾವೇನು ಮಾಡಬೇಕಂದ್ರೆ ಕಡಿದೊಗೆದು ಕಿತ್ತು ಎಸೆಯಬೇಕು. ಕಿತ್ತು ಎಸೆದಾಗ ನಮ್ಮ ಮನಸ್ಸಿನಲ್ಲಿ ಸಂತೋಷ ತುಂಬಿಕೊಳ್ಳುತ್ತದೆ. ಹಾಗಾಗಿ ನಾವು ಹಾಡನ್ನು ಎದೆ ಹಿಗ್ಗಿ ಹಾಡಬೇಕು. ಎದೆ ಹಿಗ್ಗಿ ಹಾಡಲು ಸಾಧ್ಯವಾಗುತ್ತದೆ. ಸಂತೋಷದ ಮನಸ್ಸಿನಿಂದ ಹಾಡಲು ಸಾಧ್ಯವಾಗುತ್ತದೆ. ಯುಗ ಯುಗಗಳಾಚೆಯಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಅಂದರೆ ಯುಗ ಯುಗಗಳು ಕಳೆದರೂ ಸಹ ಲೋಕ ಲೋಕಾಂತರ ಎಲ್ಲ ಲೋಕದಲ್ಲೂ, ಭೂಲೋಕ ಆಗಿರ್ಬೋದು ಪರಲೋಕ ಆಗಿರ್ಬೋದು, ಎಲ್ಲ ಲೋಕದಲ್ಲೂ ಈ ಹಾಡು ಯಾವ ರೀತಿ ಮುಟ್ಟಬೇಕೆಂದರೆ ಗುಡುಗಿನ ವೇಗದಲ್ಲಿ, ಗುಡುಗಿನ ರೀತಿಯಲ್ಲಿ ಆ ಶಬ್ದವ ಎಷ್ಟು ಜೋರುಂಟು ಅಷ್ಟು ಜೋರಾಗಿ ಈ ಹಾಡು ಎಲ್ಲರ ಮನವನ್ನು ಮುಟ್ಟಬೇಕು, ಎಲ್ಲೆಡೆ ಹರಡಬೇಕು ಅಂತ ಕವಿ ಆಶಿಸುತ್ತಿದ್ದಾರೆ. ಇಂಥ ಒಂದು ಸುಂದರವಾದ ಹಾಡನ್ನು ನಾವು ಎಲ್ಲಿ ಹಾಡಬೇಕು ಅಂತ ನೋಡೋಣ. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಅಂದರೆ ಉನ್ನತೋನ್ನತ ಘನ ಹಿಮಾದ್ರಿ ಶಿಖರ. ಹಿಮಾದ್ರಿ ಶಿಖರ ಅಂದರೆ ಹಿಮಾದ್ರಿ ಪರ್ವತವು ಎಲ್ಲಿದೆ? ಉನ್ನತ ಅದು ಅತ್ಯಂತ ಎತ್ತರದಲ್ಲಿದೆ. ಎತ್ತರಕ್ಕೆ ಎತ್ತರದಲ್ಲಿ ಉಂಟು ಅದು. ಮಕ್ಕಳೇ, ಇಲ್ಲಿ ಹಾಡಿನ ಪ್ರತಿಯೊಂದು ಶಬ್ದ ಅಥವಾ ನುಡಿ ಅಥವಾ ಲಿರಿಕ್ಸ್ ಏನಿದೆಯೋ ಅದನ್ನು ಗುಂಡುಗಳಿಗೆ ಹೋಲಿಸಲಾಗಿದೆ. ಏಕೆಂದರೆ ಗುಂಡುಗಳು ಯಾವ ರೀತಿ ಹಾರಿ ವೇಗವಾಗಿ ಗುರಿ ಮುಟ್ಟುತ್ತದೆಯೋ ಅದೇ ರೀತಿ ಈ ಹಾಡು ಸಹ ವೇಗವಾಗಿ ಎಲ್ಲ ದಶ ದಿಕ್ಕಿನಲ್ಲಿಯೂ ಕೂಡ ಹಾರಿ ಭಯದ ಬೆನ್ನಟ್ಟಬೇಕು, ಭಯವನ್ನು ಓಡಿಸಬೇಕು. ಮಕ್ಕಳೇ, ದಶ ದಿಕ್ಕುಗಳು ಎಲ್ಲರಿಗೂ ಗೊತ್ತುಂಟು. ಅದು ಯಾವುವೆಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ಆಗ್ನೇಯ ನೈಋತ್ಯ. ಪೂರ್ವ ಅಂದರೆ ಈಸ್ಟ್, ಪಶ್ಚಿಮ ವೆಸ್ಟ್, ಉತ್ತರ ನಾರ್ತ್, ದಕ್ಷಿಣ ಸೌತ್, ಈಶಾನ್ಯ ಅಂದರೆ ನಾರ್ತ್ ಈಸ್ಟ್, ವಾಯುವ್ಯ ನಾರ್ತ್ ವೆಸ್ಟ್, ಆಗ್ನೇಯ ಸೌತ್ ಈಸ್ಟ್, ನೈಋತ್ಯ ಅಂದರೆ ಸೌತ್ ವೆಸ್ಟ್. ಇನ್ನೂ 2 ದಿಕ್ಕುಗಳು ಆಕಾಶ ಹಾಗೂ ಭೂಮಿ. ಈ ಎಲ್ಲ ದಿಕ್ಕಿನಲ್ಲಿಯೂ ಕೂಡ ಆ ಹಾಡಿನ ನುಡಿಗುಂಡುಗಳು ಹಾರಬೇಕು. ಮತ್ತು ಈ ಪದ್ಯವನ್ನು ಇನ್ನೊಂದು ಅರ್ಥದಿಂದ ನೋಡೋದಾದರೆ, ಹೇಗೆ ಹಿಮಪರ್ವತವು ಶ್ರೇಷ್ಠವಾಗಿ ಸ್ಥಿರವಾಗಿ ಎತ್ತರದಲ್ಲಿ ನಿಂತಿದೆಯೋ ಅದೇ ರೀತಿ ನಮ್ಮ ಮನಸ್ಸಿನ ಭಾವನೆಗಳು, ನಮ್ಮ ಮನಸ್ಸಿನ ಶಕ್ತಿ ಅವೆಲ್ಲವೂ ಅಷ್ಟು ಎತ್ತರದಲ್ಲಿ, ಎಲ್ಲರಿಗಿಂತ ಎತ್ತರವಾಗಿರ್ತಕ್ಕಂಥ ಜೀವನದ ಗುರಿ, ಜೀವನದ ನಡೆ ನುಡಿ ಆಗಿರಬೇಕು ಎಂದು ಕವಿ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತು ಇಂತಹ ಒಂದು ಹಾಡು ಎಲ್ಲೆಲ್ಲಿ ಪ್ರತಿಧ್ವನಿಸಬೇಕು ಅಂತ ನೋಡೋಣ. ಗಂಡೆದೆಯ ಗರ್ಜನೆಗೆ 30 ಮುಕ್ಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನಭಚಕ್ರಗೋಳದಲ್ಲಿ ಮಾರ್ದನಿಗಳೇಳಬೇಕು. ಈ ಪದ್ಯದಲ್ಲಿ ನಾವು ಗಂಡಿನ ಎದೆಯ ಗರ್ಜನೆ ಹೇಗೆ ಧೈರ್ಯದಿಂದ ತುಂಬಿರುತ್ತದೆಯೋ, ಹೇಗೆ ಗಟ್ಟಿ ಮನಸ್ಸಿನ ಒಂದು ಧ್ವನಿ ಕೇಳಲ್ಪಡುತ್ತದೆಯೋ ಅದೇ ರೀತಿ 30 ಮುಕ್ಕೋಟಿ ಜನರು ಕೂಡ ಹಾಡಿದಾಗ ಇಂಪಾದ ಧ್ವನಿ, ಕಲಕಂಠ ಅಂದರೆ ಇಂಪಾದ ಧ್ವನಿಯು ಬೆರೆತು ಹೋಗಿರುತ್ತದೆ. ಹೀಗೆ 30 ಮುಕ್ಕೋಟಿ ಜನರ ಧ್ವನಿ ಅಥವಾ ಕಲಕಂಠವು ಗರ್ಜನೆಯ ರೀತಿಯಲ್ಲಿ ಧೈರ್ಯದಿಂದ ತುಂಬಿ ಹಾಡಿದಾಗ ಅದು ಎಲ್ಲೆಲ್ಲಿ ಪ್ರತಿಧ್ವನಿಸುತ್ತದೆ ಅಂದರೆ ಭೂಮಿ ಅಂತರಾಳದಲ್ಲಿ ನಭಚಕ್ರಗೋಳದಲ್ಲಿ, ಭೂಮಿಯ ಒಳಭಾಗದಿಂದ ಹಿಡಿದು ನಭಚಕ್ರಗೋಳದಲ್ಲಿ, ನಭ ಅಂದರೆ ಆಕಾಶ ಹಾಗೂ ಸೌರಮಂಡಲ ಇಡೀ ಲೋಕಗಳಲ್ಲಿ ಎಲ್ಲ ಕಡೆಯೂ ಕೂಡ ಅದು ಪ್ರತಿಧ್ವನಿಸಬೇಕಾಗಿದೆ. ಅಂತಹ ಒಂದು ಹಾಡು ಹಾಡಬೇಕೆಂದು ಕವಿ ಹೇಳ್ತಿದ್ದಾರೆ. ಇನ್ನು ಈ ಹಾಡಿನಿಂದ ಕ್ರಾಂತಿಯ ಕಿಡಿಯು ಹೇಗೆ ಕೆರಳುತ್ತದೆಯೋ, ಹೇಗೆ ಭಾನುಭುವಿ ಬೆಳಗುತ್ತದೆಯೋ ಅಂತ ನೋಡೋಣ.
ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಎಂಥ ಜಡನಿದ್ರೆ ಮಾಡ್ತಿರ್ತಕ್ಕಂಥ ಸೋಂಬೇರಿ ಕೂಡ ಸಿಡಿದು ಎದ್ದೇಳಬೇಕು. ಸಿಡಿದೆದ್ದು ವೀರ ಅಟ್ಟಹಾಸದಲ್ಲಿ ಭಾನುಭುವಿಯನ್ನು ಬೆಳಗಬೇಕು. ಅಂದರೆ ಎಂಥ ಜಡನಿದ್ರೆಯನ್ನು ಮಾಡ್ತಾ ಇರ್ತಕ್ಕಂಥವರು ಕೂಡ ಚೇಂಜ್ ಆಗಬೇಕು, ಪರಿವರ್ತನೆಗಾಗಬೇಕು. ಹೇಗೆ? ವೀರರಾಗಬೇಕು. ಅವರು ವೀರ ಅಟ್ಟಹಾಸದಲ್ಲಿ ಭಾನುಭುವಿಯನ್ನು ಬೆಳಗಬೇಕು, ಎಲ್ಲ ಕಡೆ ಬೆಳಕನ್ನು ನೀಡಬೇಕು. ಅವರ ಧೈರ್ಯ, ಶೌರ್ಯ, ವೀರ ಅಟ್ಟಹಾಸದ ಕೀರ್ತಿಯ ಬೆಳಕು ಭಾನುಭುವಿಯನ್ನು ಬೆಳಗಬೇಕು. ಹಾಗೆ ಅವರ ಪ್ರತಿಯೊಂದು ನಡೆ ನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿಯನ್ನು ಅವರು ಕೆರಳಬೇಕು. ಕ್ರಾಂತಿ ಅಂದರೆ ಒಂದು ಬದಲಾವಣೆ, ದೇಶದಲ್ಲೊಂದು ಬದಲಾವಣೆ, ರೆವಲ್ಯೂಷನ್. ಕ್ರಾಂತಿಯ ಕಿಡಿ ಅಂದರೆ ಕ್ರಾಂತಿಯ ಒಂದು ಸ್ಪಾರ್ಕ್, ಅದನ್ನು ಅವರು ಕೆರಳಬೇಕು. ಪದತಾಳಗತಿಯಲ್ಲಿ ಅಂದರೆ ಕಾಲಿನ ಕೆಳಗೆ, ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಹಾಗೆ ಕ್ರಾಂತಿಯ ಕಿಡಿಯನ್ನು ಕೆರಳಿದಾಗ ಮಾತ್ರ ನಮ್ಮ ದೇಶ ಮುಂದೆ ನುಗ್ಗಿ ಉದ್ಧಾರ ಆಗುತ್ತದೆ, ನಮ್ಮ ದೇಶದ ಸಾಧನೆಗಳು ಗುರಿ ತಲುಪುತ್ತದೆ ಅಂತ ಕವಿ ದೇಶಭಕ್ತಿಯನ್ನು ಜಾಗೃತಿಗೊಳಿಸುತ್ತಿದ್ದಾರೆ. ಇನ್ನು ಭಾರತಾಂಬೆಗೆ ಅವಳ ಮಕ್ಕಳು ಯಾವ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು, ಇದೋ ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಹೇ ಭಾರತಾಂಬೆ, ನಿನಗೆ ಎಂದೆಂದೂ ಜಯ. ಈ ಹೊಸ ಹಾಡನ್ನು ಕೇಳಿದಾಗ ಅಥವಾ ಹಾಡಿದಾಗ ನಿನ್ನ ಮಕ್ಕಳೆಲ್ಲರೂ ವೀರ ಭರವಸೆಯಿಂದ ತುಂಬಿರುತ್ತಾರೆ, ವೀರರಾಗುತ್ತಾರೆ ಹಾಗೂ ಐಕ್ಯತೆಯಿಂದ ಇರುತ್ತಾರೆ. ಇದೋ ಮೊದಲು ಮುನ್ನಿಲ್ಲ ಅಂದರೆ ನಾ ಭೂತೋ ನ ಭವಿಷ್ಯತಿ ಅಂತ ಹೇಳ್ತಾರಲ್ಲ, ಹಾಗೆ ಹಿಂದೆ ನಡೆದದ್ದೂ ಇಲ್ಲ, ಮುಂದೆ ನಾವು ಅದನ್ನು ನೋಡ್ಲಿಕ್ಕೆ ಆಗೋದೂ ಇಲ್ಲ. ಅಂಥ ಒಂದು ಹಾಡನ್ನು ಈಗ ಹೊಸದಾಗಿ ಹಾಡ್ತಾ ಇದ್ದೀವಿ. ಮುಗಿದುದಂದಿನ ಪಾಡು ಅಂದರೆ ಆ ಪರಿಸ್ಥಿತಿ ಮುಗಿದು ಹೋಯಿತು. ಯಾವ ರೀತಿ ಆ ಪರಿಸ್ಥಿತಿಯಲ್ಲಿ ನಾವು ಜಾತಿ, ಮತ, ಕುಲ, ಧರ್ಮಗಳ ತಾರತಮ್ಯದಿಂದ ಜನರ ಒಗ್ಗಟ್ಟು ಮುರಿದು ಹೋಗಿತ್ತು, ಆ ಪರಿಸ್ಥಿತಿ ಇನ್ನಿಲ್ಲ. ಇನ್ನು ಮುಂದೆ ಸಹ ಆ ಪರಿಸ್ಥಿತಿ ಕಂಡು ಬರುವುದಿಲ್ಲ. ಹೊಸತಿಂದು ಹೊಸತು ಹಾಡು. ಹೊಸತಿಂದು ಇಂದು ಹೊಸದಾಗಿದೆ, ಪ್ರತಿಯೊಂದು ದಿನವೂ ಹೊಸದೇ, ಪ್ರತಿಯೊಂದು ದಿನವೂ ಶುಭವೇ. ಇಂದಿನ ಈ ಶುಭ ದಿನದಂದು ಹೊಸ ಹಾಡನ್ನೇ ಹಾಡು. ಹಿಂದಿನ ಪರಿಸ್ಥಿತಿ ಮುಗಿದು ಹೋಗಿದೆ, ಇಂದಿನಿಂದ ನಾವೆಲ್ಲರೂ ಒಟ್ಟಾಗಿ ಇರೋಣ, ವೀರ ಭರವಸೆಯನ್ನು ತುಂಬಿಕೊಂಡು ಬಾಳೋಣ. ಹೀಗೆ ಮನಸ್ಸಿಗೆ ನವಶಕ್ತಿ, ನವಚೈತನ್ಯವನ್ನು ತುಂಬುವಂತಹ ಸಮಾನತೆ, ಏಕತೆಯಲ್ಲಿ ಬಾಳೋಣ. ಹಿಂದಿನ ಆ ಜಾತಿ, ಕುಲ, ಧರ್ಮಗಳ ತಾರತಮ್ಯದ ಚಿಂತನೆಯನ್ನು ಹಾಗೂ ಮೌಢ್ಯಗಳನ್ನೆಲ್ಲ ಬಿಟ್ಟು ಕಿತ್ತೆಸೆದು ಮನದಲ್ಲಿ ಹೊಸ ಶಕ್ತಿಯನ್ನು ತುಂಬುವಂತಹ ಹಾಡನ್ನು ಒಮ್ಮೆಯಾದರೂ ಹಾಡಲೇಬೇಕು ಎಂದು ಕವಿ ಸುಂದರವಾಗಿ ವರ್ಣಿಸಿದ್ದಾರೆ. ಮಕ್ಕಳೇ, ನಿಮಗೆ ಪದ್ಯಪಾಠ ಸೊಗಸಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದರ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ನಮಸ್ಕಾರ.